ರೈತರು ನಾಶ ಆಗಂತ ಕಾಲ ನಾವು ನೋಡ್ತಾ ಇದ್ದೇವೆ. ಈ ಕಾಲದಲ್ಲಿ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿವೆ ಎಂದು ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸಿ ಹೊರಕೇರಪ್ಪ ಹೇಳಿದರು. ಹಿರಿಯೂರು ನಗರದ ಗಾಂಧಿ ವೃತ್ತದ ಬಳಿ ಕಣಿವೆ ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಡೆದ ಪ್ರತಿಭಟನಾ ಮೆರವಣಿಗೆ ನಂತರ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು. ಸರ್ಕಾರವು ಕೃಷಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವ ಹುನ್ನಾರದಿಂದ ಹಿಂದೆ ಸರಿಯಬೇಕು. ಕನಿಷ್ಠ ಬೆಂಬಲ ಬೆಲೆ ದರದಲ್ಲಿ ಖರೀದಿಸಲು ಪ್ರತಿ ವರ್ಷ ಪೂರ್ತಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಕಾರ್ಪೊರೇಟ್ ಕಂಪನಿಗಳ 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡುವ ಸರ್ಕಾರ ರೈತರ ಸಾಲ ಮನ್ನಾ ಮಾಡುತ್ತಿಲ್ಲ. ಇದು ರೈತ ವಿರೋಧಿ ನೀತಿಯಲ್ಲವೇ ಎಂದು ಪ್ರಶ್ನಿಸಿದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು. ನಜೀರ್ ಕಾಲೋನಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯ ಅಜ್ಜಂಪುರ ಬಳಿಯ ಅಬ್ಬಿನಹೊಳಲು ಬಳಿ ಭೂ ಸ್ವಾಧೀನವನ್ನು ಮಾಡಿಕೊಂಡು ನೀರು ಹರಿಸಬೇಕು. ಚಿತ್ರದುರ್ಗ, ತುಮಕೂರು, ಐಮಂಗಳಕ್ಕೆ ನೀರು ಕೊಡಲು ಅನುಕೂಲವಾಗುತ್ತದೆ ಎಂದರು. ಅಕ್ರಮ ಸಕ್ರಮ ಯೋಜನೆಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು. ವಾಸ್ತವ್ಯ ವೆಚ್ಚ ಆಧರಿಸಿ ಬೆಲೆ ನಷ್ಟ ಪರಿಹಾರ ನೀಡಬೇಕು ಎಂದರು. ಭೂತಾನ್ ದೇಶದಿಂದ 17,000 ಮೆಟ್ರಿಕ್ ಟನ್ ಹಸಿ ಅಡಿಕೆ ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನ ತಕ್ಷಣ ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಅಧ್ಯಕ್ಷರಾದ ಬಿಒ ಶಿವಕುಮಾರ್, ಮಹಿಳಾ ಘಟಕದ ಅಧ್ಯಕ್ಷರಾದ ಕಲ್ಪನಾ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶಶಿಕಲಾ, ತಿಪ್ಪೇಸ್ವಾಮಿ, ಪುಟ್ಟಸ್ವಾಮಿ, ಲಕ್ಷ್ಮೀಕಾಂತ್, ಶ್ರೀನಿವಾಸ್, ಗೌಸ್ಪೀರ್, ತಿಪ್ಪೇಸ್ವಾಮಿ, ತಿಮ್ಮಕ್ಕ, ಎಚ್ಆರ್ ತಿಪ್ಪೇಸ್ವಾಮಿ, ಚಿಕ್ಕತಿಮ್ಮಯ್ಯ, ರಂಗಸ್ವಾಮಿ, ಮುಕುಂದಪ್ಪ, ಎಂಪಿ ನಾಗರಾಜ್, ರಂಗಸ್ವಾಮಿ, ನಾಗಭೂಷಣ್, ಮಂಜಣ್ಣ, ಅನ್ಸರ್ ಅಲಿ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಸುಮಾರು 2-3ನೇ ಸ್ಥಾನದಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ. ಈ ಅಡಿಕೆ ಬೆಳೆಗಾರರಿಗೆ ನಾಶ ಮಾಡಬೇಕನ್ನ ಏಕೈಕ ಉದ್ದೇಶದಿಂದ ಇವತ್ತು ಈ ದೇಶದ ಪ್ರಧಾನಿ ಭೂತಾನ್ ದೇಶದಿಂದ 17,000 ಮೆಟ್ರಿಕ್ ಟನ್ ಅಡಿಕೆನ ಆಮದು ಮಾಡ್ಕೊಳ್ಳೋ ಮುಖಾಂತರ ಇವತ್ತು ಅಡಿಕೆ ಬೆಳೆಗಾರರಿಗೆ ಕೊಲೆ ಮಾಡುವಂತ ನಿರ್ಮಾಣ ಇವತ್ತು ಆಗಿದೆ. ಅವರೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು. ಇವತ್ತು ಏನೋ ಅಲ್ಪ ಸ್ವಲ್ಪ ಲಾಭ ತಂತಿದ್ರು ಅಡಿಕೆ ಬೆಳೆದು ಇವತ್ತು ಅದಕ್ಕೂ ಸಮೇತ ಇವತ್ತು ಕಲ್ಲಾಕಂತ ಕೆಲಸ ಮಾಡ್ತಾ ಇದ್ರು. ಈರುಳ್ಳಿ ಬೆಳೆದಿರೋಂತ ರೈತರು ಎಲ್ಲ ಜಮೀನಾಗೇನೆ ನಾಶ ಮಾಡ್ತಾ ಇದಾರೆ. ಆದ್ರೂ ಇದುವರೆಗೂ ಅವರಿಗೆ ಪರಿಹಾರ ಕೊಟ್ಟಿಲ್ಲ. ಇವತ್ತೇನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋಂತ ಕನಿಷ್ಠ ಬೆಂಬಲ ಬೆಲೆ ರಾಗಿಗೆ 3,578 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಶೇಂಗಾಗೆ 5,850 ರೂಪಾಯಿ ಘೋಷಣೆ ಮಾಡ್ತಾರೆ. ಸೂರ್ಯಕಾಂತಿಗೆ 5,600 ರೂಪಾಯಿ ಘೋಷಣೆ ಮಾಡ್ತಾರೆ. ಅಲ್ಲಿ ಮಾರುಕಟ್ಟೆನಾಗ ನೋಡಿದ್ರೆ ಬರೀ 3,000 ರೂಪಾಯಿ, 2,500 ರೂಪಾಯಿ, 2,600 ರೂಪಾಯಿ ಮಾರಾಟದ ಮುಖಾಂತರ ರೈತರು ಸಂಕುಲನ ನಾಶ ಮಾಡ್ತಿದ್ರು. ಇವತ್ತು ನಾವೇನೇ ಬೆಳೆದ್ರು ಲಾಭದಾಯಕವಾದಂತ ಬೆಲೆ ಸಿಗ್ತಿಲ್ಲ. ಇವತ್ತು ರೈತರು ನಾಶ ಆಗಂತ ಕಾಲ ನಾವು ನೋಡ್ತಾ ಇದ್ದೇವೆ. ಈ ಕಾಲದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಇಷ್ಟೊತ್ತಿಗೆ ಕಾಮಗಾರಿ ಮುಗಿಬೇಕಾಯ್ತು. ಅಬ್ಬಿನಹೊಳಲು ಗ್ರಾಮದ ಸಮೀಪ 1.9 ಕಿಲೋಮೀಟರ್ ಭೂ ಸ್ವಾಧೀನ ಆಗಬೇಕಾಯ್ತು. ಸುಮಾರು 10 ವರ್ಷದಿಂದ ಅದು ನೆನಗುದು ಬಿದ್ದೈತೆ. ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಸಮೇತನು ಅಲ್ಲಿ ಭೂ ಸ್ವಾಧೀನ ಆಗ್ತಿಲ್ಲ. ಆ ಭೂ ಸ್ವಾಧೀನ ಆದ್ರೆ ಚಿತ್ರದುರ್ಗ ಮತ್ತು ತುಮಕೂರು ಕಾಲುವೆ ಮುಖಾಂತರ ನೀರು ಹರಿತವೆ. ಐಮಂಗ್ಳೂರು ಹೋಬಳಿ ಸಂಪೂರ್ಣವಾಗಿ ನೀರಾವರಿ ಪ್ರದೇಶ ಆಗುತ್ತೆ. ಕಲ್ಲುವಳಿ ಭಾಗದಲ್ಲಿ 17 ಕೆರೆ ನೀರು ತುಂಬಿಸೋದ್ರ ಮುಖಾಂತರ ನೀರಿಗೆ ಬರ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರ ಕೂಡಲೇ ಭೂ ಸ್ವಾಧೀನ ಮಾಡಿ 20,000 ಜಲಾಶಯಕ್ಕೂ ತುಮಕೂರು ಮತ್ತು ಚಿತ್ರದುರ್ಗ ಕಾಲುವೆಗೆ ನೀರು ಹರಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ.